ഈ ഗാഡിയെല്ലാം പോയിക്കൊണ്ട് പോകുമ്പോഴേക്ക് പരിസരവാസികൾ ഇവിടുത്തെ നാട്ടുകാർ ചെന്നത് ഈ പാലം ಸೇಕಾನ ಆಡನ್ನು ಅಪ್ಪ ಇದು വലിയ ಡೇಂಜರ್ ಆಯಿಟ್ಟಿരിക്കുന്നു. ಶಿಥಿಲಾವಸ್ಥೆಯಲ್ಲಿ ಬಂಗ್ರಮಂಜೇಶ್ವರ ಸೇತುವೆ, ಸ್ಥಳೀಯರಲ್ಲಿ ಆತಂಕ. ಮಹಾ ದುರಂತಕ್ಕೆ ಕಾಯುತ್ತಿದೆಯೇ ಆಡಳಿತ ವ್ಯವಸ್ಥೆ. ಸುಮಾರು 70 ವರ್ಷಗಳ ಇತಿಹಾಸ ಹೊಂದಿರುವ ಬಂಗ್ರಮಂಜೇಶ್ವರ ಸೇತುವೆ ತೀವ್ರ ಶಿಥಿಲಾವಸ್ಥೆಗೆ ತಲುಪಿದ್ದು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಭೀತಿ ಎದುರಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೇತುವೆಯ ಅಡಿಭಾಗದ ಕಂಬಗಳು ತುಕ್ಕು ಹಿಡಿದು ಬಿರುಕು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಶಕಗಳ ಹಿಂದೆ ನಿರ್ಮಾಣಗೊಂಡ ಈ ಸೇತುವೆ ಕಾಲದ ಹೊಡೆತಕ್ಕೆ ಸಿಲುಕಿ ಸಂಪೂರ್ಣ ದುರ್ಬಲಗೊಂಡಿದೆ ಎನ್ನಲಾಗುತ್ತಿದೆ. ಸೇತುವೆಯ ಮೇಲಿಂದ ಭಾರೀ ವಾಹನಗಳು ಸಂಚರಿಸುವಾಗ ಅದು ಅಲುಗಾಡುತ್ತಿರುವುದರಿಂದ ಪ್ರಯಾಣಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ವಾಹನ ಸವಾರರು ಹಾಗೂ ಪಾದಾಚಾರಿಗಳು ಜೀವ ಭಯದಲ್ಲೇ ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ. ಇದೇ ವೇಳೆ ಸೇತುವೆಯ ಕೆಳಭಾಗದ ಮೂಲಕ ಮೀನುಗಾರರು ದೋಣಿಗಳಲ್ಲಿ ನಿರಂತರವಾಗಿ ಸಂಚರಿಸುತ್ತಿದ್ದು, ಸೇತುವೆಯ ರಚನೆ ದುರ್ಬಲಗೊಂಡಿರುವ ಕಾರಣ ಯಾವುದೇ ಅವಘಡ ಸಂಭವಿಸಿದರೆ ಮೀನುಗಾರರ ಪ್ರಾಣಕ್ಕೂ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ದುರಂತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತುರ್ತಾಗಿ ಸೇತುವೆ ದುರಸ್ತಿ ಕಾರ್ಯ ಕೈಗೊಳ್ಳುವುದು ಅಥವಾ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದು ಅಗತ್ಯವಾಗಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಮಸ್ಯೆಯ ಗಂಭೀರತೆಯನ್ನು ಮನಗಂಡು ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬಂಗ್ರಮಂಜೇಶ್ವರത്ത് 16 വാർഡാണ് ഇതിലേക്ക് പഞ്ചായത്ത് തലത്തിൽ 16 വാർഡായിട്ടിരിക്കുന്നത്. അപ്പോൾ ഇവിടെ പാലമുണ്ട്. ഈ പാലം 70 കൊല്ലം മുമ്പാണ് പണിതെന്നാണ് ഇവിടെ നാട്ടുകാർ ചെന്നത്. അപ്പോൾ ഇതെല്ലാം തുരുമ്പ് പിടിച്ചിന്, ഇതിൻ്റെ സിമെൻറ്റ് എല്ലാം പോയിട്ട് ജെല്ലി കാണുന്നു. ജെല്ലിയല്ല, മറ്റേ ഇരുമ്പ് തുരുമ്പ് പിടിച്ചതാണ് കാണുന്നത്. ഇത് ഹെവി ഗാഡിയെല്ലാം പോയിക്കൊണ്ട് പോകുമ്പോഴേക്ക് പരിസരവാസികൾ ഇവിടുത്തെ നാട്ടുകാർ ചെന്നത് ഈ പാലം ಸೇಕಾನ ആടുന്നു. അപ്പോൾ ഇത് വലിയ ഡേഞ്ചർ ആയിട്ടിരിക്കുന്നു. താഴെ തോണിയെല്ലാം ഉണ്ട്, തോണിയിൽ പോകുന്നവരുള്ളായിരുന്നു. അപ്പോൾ അതിലേക്ക് മുന്നേ ഇത് പ്രോബ്ലം ആകുന്നതിന് മുന്നേ, അപകടം സംഭവിക്കുന്നതിന് മുന്നേ ഇതിലൊക്കെ ഒരു പണിതിട്ട് ഇതിലൊക്കെ റീഫില്ലിങ് എഞ്ചിനീയർമാർ വന്നിട്ട് ഒന്ന് ശരിയാക്കിയെങ്കിൽ നല്ലതെന്നാണ് നാട്ടുകാർ പറയുന്നത്.